ಅರಸೊತ್ತಿಗೆಗಳ ಕಾಲದಲ್ಲಿ ಕೋಟೆ ಕೊತ್ತಳಗಳು ರಾಜ್ಯ ರಕ್ಷಣೆಯ ಸೈನ್ಯ ನಿಲುಗಡೆಯ ಅನಿವಾರ್ಯದ ಭಾಗಗಳಾಗಿದ್ದವು. ಕೂಡಲವೆಂಬ ಮಂಗಳೂರು ಕೂಡ ಕೋಟೆ ಹೊಂದಿತ್ತಾದರೂ ಅದು ಅಭೇದ್ಯವಾದುದೇನೂ ಆಗಿರಲಿಲ್ಲ. ಮಂಗಳೂರಿನಲ್ಲಿ ಮುಖ್ಯವಾಗಿ ಕೋಟೆ ಕಟ್ಟಿದವರು ಬಂಗಮರಿ ಅರಸರು. ಆದರೆ ಇದು ಹೆಚ್ಚು ಎತ್ತರದ ಮಣ್ಣಿನ ಅಕರು ಹೊರತು ಕಲ್ಲಿನ ಕೋಟೆ ಆಗಿರಲಿಲ್ಲ. ಕೋಟೆಕಣಿ ಎನ್ನುವುದು ಅವರ ಕೋಟೆಯ ಬಡಕಣದ ಕೊನೆಯ ಭಾಗವಾದರೆ ಕಂದಕ್ ತೆಂಕಣದ ಕೊನೆಯ ಭಾಗವಾಗಿದೆ. ಇಂದು ಕೋಟೆಕಣಿಯಲ್ಲಿ ಕೋಟೆಯಗರು ಗುರುತಿಸುವುದು ಸಾಧ್ಯವಿಲ್ಲ. ಬೋಳೂರು ಕಪ್ಪಲ್ಗಳು ಬಂದು ನಿಲ್ಲುವ ಸ್ಥಳವಾದುದರಿಂದ ಅಲ್ಲಿಗೆ ರಕ್ಷಣೆಯಿತ್ತು. ಕಂದಕ್ ಎಂಬುದು ಕಂದಕವಾಗಿದ್ದು ಅಲ್ಲೇ ಮೇಲೆ ಬಂಗರ ಅರಮನೆ ಬೂಡಿತ್ತು. ಇದೇ ಮುಂದೆ ಜಿಲ್ಲಾಧಿಕಾರಿ ಕಚೇರಿಯಾಗಿದೆ. ಬಂಗರು ವಿಜಯನಗರದರಸರ ಅಧೀನ ಇದ್ರು. ಈ ಸಮಯದಲ್ಲಿ ಪೋರ್ಚುಗೀಸರು ಬಂಗರನ್ನ ಸೋಲಿಸಿ ಒಪ್ಪಂದ ಮಾಡಿಕೊಂಡು ಬೋಳಾರದಲ್ಲಿ ತಮ್ಮ ಕೋಟಿ ಎಂಬ ಮರಿಕೋಟೆಯನ್ನ ಕಟ್ಟಿದ್ರು. ಅದು ಕಲ್ಲಿನದ್ದು. ಬಂಗರ ಮಣ್ಣಿನ ಕೋಟೆ ಅವನತಿ ಕಾಣುತ್ತಿತ್ತು. ಮುಂದೆ ಗೆದ್ದ ಕೆಳದಿಯವರು ಇಲ್ಲಿ ಕೋಟೆ ಕಟ್ಟಲಿಲ್ಲ. ಬಳಿಕ ಗೆದ್ದ ಟಿಪ್ಪು ಸುಲ್ತಾನನು ಹಳೆಯ ಬಂದರು ಬಳಿ ಸುಲ್ತಾನ್ ಬತ್ತೇರಿ ಎಂಬ ಬುರುಜು ಮಾತ್ರ ಕಟ್ಟಿಸಿದ. 1799ರಲ್ಲಿ ಬ್ರಿಟಿಷರು ಗೆದ್ದ ಮೇಲೆ ಪೋರ್ಚುಗೀಸರ ಮತ್ತು ಬಂಗರ ನೆಲೆಗಳನ್ನು ತಾವು ಹಿಡಿದರು. ಹಳೆಯ ಬಂದರಿನತ್ತ ಪೋರ್ಚುಗೀಸರೇನಾದರೂ ಬರುತ್ತಾರೆಯೇ ಎಂದು ನೋಡಲು ಆ ನಂತರದ ಬಾವುಟಗುಡ್ಡೆಯಲ್ಲಿ ಒಂದು ನೋಡುಗೋಪುರ ಕಟ್ಟಿದ್ರು. ಕೋಟೆಯು ವಸತಿ ಮತ್ತು ರಸ್ತೆಗಳ ಬೆಳವಣಿಗೆಯಲ್ಲಿ ಕಳೆದು ಹೋಯಿತು. 1553ರ ಕಾಲದ ಅಬ್ಬಕ್ಕನಿಗೆದುರಾದ ಬಂಗ ಪೋರ್ಚುಗೀಸರ ಕೋಟೆ 1784ರಲ್ಲಿ ಟಿಪ್ಪು ಸುಲ್ತಾನನು ಅಲ್ಪ ಸ್ವಲ್ಪ ಬದಲಾಯಿಸಿದ ಕೋಟೆ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.